ಯೋಜನೆ ಪ್ರತಿಷ್ಠಾನದಿಂದ ಹೊರಬರುತ್ತಿರುವ ಅರಿವುಬಾಯಿ ಕ್ಯಾನ್ಸರ್ ಮಾರ್ಗದರ್ಶಿ ಎಂಬ ಪುಸ್ತಕವನ್ನು ನವೆಂಬರ್ 7ರಂದು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಲೋಕಾರ್ಪಣೆಗೊಳಿಸಲಿರುವುದಾಗಿ ಸುರಕ್ಷಾ ದಂತ ಚಿಕಿತ್ಸಾಲಯದ ಮುಖ್ಯಸ್ಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರೋ ಮಂಜೇಶ್ವರ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕ್ಯಾನ್ಸರ್ ಬಗೆಗಿನ ತಪ್ಪು ಕಲ್ಪನೆ ಹಾಗೂ ಅಪನಂಬಿಕೆಗಳನ್ನು ತಡೆದು ರೋಗದ ಬಗ್ಗೆ ಜಾಗೃತಿ ಹಾಗೂ ಅರಿವು ಮೂಡಿಸುವುದೇ ಈ ಪುಸ್ತಕದ ಪ್ರಾಥಮಿಕ ಉದ್ದೇಶವಾಗಿದೆ. ನವೆಂಬರ್ 7ರಂದು ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನವೆಂದು ಎಲ್ಲೆಡೆ ಆಚರಿಸಲಾಗುತ್ತಿದ್ದು, ಇದೇ ಸಂದರ್ಭ ಅರಿವುಬಾಯಿ ಕ್ಯಾನ್ಸರ್ ಮಾರ್ಗದರ್ಶಿ ಲೋಕಾರ್ಪಣೆಗೊಳ್ಳಲಿರುವುದಾಗಿ ಅವರು ತಿಳಿಸಿದರು. ಸುಮಾರು 6 ಬುಕ್ಗಳನ್ನು ಬರೆದು ಪ್ರಕಟ ಮಾಡಿರುತ್ತೇವೆ. ಮೊದಲನೇ ಪುಸ್ತಕ ರಕ್ತದಾನ ಜೀವದಾನ ಅಂತ ಹೇಳಿ, ರಕ್ತದಾನದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡಲಿಕ್ಕೆ ಇರುವಂತಹ ಪುಸ್ತಕ. ಆ ಬಳಿಕ ಸುರಕ್ಷಾ ಆರೋಗ್ಯ ಮಾರ್ಗದರ್ಶಿ ಅಂತ ಹೇಳಿ, ಆನಂತರ ಕಚ್ಚಗುಳಿ ಅಂತ ಹೇಳಿ, ಬಳಿಕ ಸಂಜೀವಿನಿ ಅಂತ ಹೇಳಿ ಆರೋಗ್ಯ ಬೇರೆ ಬೇರೆ ರೋಗಗಳ ಬಗ್ಗೆ ಮಾಹಿತಿ ಇರುವ ಅರಿವು ಮೂಡಿಸುವ ಪುಸ್ತಕಗಳನ್ನ ನಾವು ನಮ್ಮ ಪ್ರತಿಷ್ಠಾನದಿಂದ ಪಬ್ಲಿಷ್ ಮಾಡಿರುತ್ತೇವೆ. ಆ ಬಳಿಕ ಚಿತ್ರಾನ್ನ ಅಂತ ಈ ಪ್ರತಿಷ್ಠಾನದಿಂದ 7ನೇ ಪುಸ್ತಕ ಅರಿವು ಬಾಯಿ ಕ್ಯಾನ್ಸರ್ ಮಾರ್ಗದರ್ಶಿ ಅನ್ನೋ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದು ಬಾಯಿ ಕ್ಯಾನ್ಸರ್ನ ಲಕ್ಷಣಗಳು ಹೇಗೆ, ನವೆಂಬರ್ 7 ಒಂದು ವಿಶೇಷವಾದ ದಿನ. ಆ ದಿವಸ ವಿಶ್ವ ಕ್ಯಾನ್ಸರ್ ಅವೇರ್ನೆಸ್ ಡೇ, ಅಂದ್ರೆ ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸುವಂತಹ ದಿನ. ಆ ದಿನ ಈ ಪುಸ್ತಕವನ್ನು ನಾವು ಲೋಕಾರ್ಪಣೆಗೊಳಿಸಲಿಕ್ಕಿದ್ದೇವೆ. ನವೆಂಬರ್ 7 ಬುಧವಾರದಂದು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಜಿ ಸಚಿವರಾದಂತಹ ಬಿ ರಮಾನಾಥರಯ್ಯವರು ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ.